ನೀವು ಹಲವಾರು ಪೌರಾಣಿಕ ಕಥೆಗಳನ್ನು ಕೇಳಿರುತ್ತೀರಾ. ಆದರೆ ಪೌರಾಣಿಕ ಕಾಲದಲ್ಲಿದ್ದ ಕೆಲವು ಭಯಾನಕ ಶಾಪಗಳ ಬಗ್ಗೆ ನಿಮಗೆ ತಿಳಿದಿದೆಯಾ? ಎಲ್ಲವನ್ನೂ ತಿಳಿಸಿಕೊಡ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಮೊದಲನೆಯದಾಗಿ ಸ್ತ್ರೀ ಕುಲಕ್ಕೆ ಯುಧಿಷ್ಠಿರ ಕೊಟ್ಟಿರುವಂತಹ ಶಾಪ. ಮಹಾಭಾರತ ಯುದ್ಧ ಮುಗಿದ ಬಳಿಕ ಕುಂತಿ ಪಾಂಡವರಿಗೆ ಕರ್ಣನ ಜನ್ಮ ರಹಸ್ಯವನ್ನು ತಿಳಿಸುತ್ತಾಳೆ. ಕರ್ಣ ಬೇರೆ ಯಾರು ಅಲ್ಲ, ಪಾಂಡವರ ಅಣ್ಣ ಎಂಬ ಸತ್ಯ ಆತನ ಮರಣದ ನಂತರ ತಿಳಿದಾಗ ದುಃಖಿತರಾದ ಪಾಂಡವರು ವಿಧಿವಿಧಾನಗಳೊಂದಿಗೆ ಕರ್ಣನ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸುತ್ತಾರೆ. ತದನಂತರ ತನ್ನ ತಾಯಿ ಕುಂತಿ ಮೇಲಿನ ಕೋಪದಿಂದ ಯುಧಿಷ್ಠಿರ ಇಡೀ ಸ್ತ್ರೀ ಕುಲಕ್ಕೆ ಶಾಪ ನೀಡುತ್ತಾನೆ. ಇನ್ನು ಮುಂದೆ ಯಾವುದೇ ಗುಟ್ಟನ್ನು ಸ್ತ್ರೀ ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಆ ಶಾಪವಾಗಿತ್ತು. ಎರಡನೆಯದು ಪಾಂಡುವಿಗೆ ಕಿಂಡಿಮ ಋಷಿಯ ಶಾಪ. ಒಂದು ದಿನ ಕಿಂಡಿಮ ಋಷಿ ಜಿಂಕೆಯ ರೂಪ ಧರಿಸಿ ತನ್ನ ಪತ್ನಿಯ ಜೊತೆ ಮಿಲನದಲ್ಲಿರುವಾಗ ವನ ವಿಹಾರಕ್ಕೆ ಬಂದಿದ್ದ ಪಾಂಡುರಾಜನ ಬಾಣ ಜಿಂಕೆಯ ರೂಪದಲ್ಲಿದ್ದ ಕಿಂಡಿಮ ಋಷಿಗೆ ತಗುಲಿ ಪ್ರಾಣ ಬಿಡುತ್ತಾರೆ. ಆದರೆ ಪ್ರಾಣ ಬಿಡುವ ಆ ಸಂದರ್ಭದಲ್ಲಿ ಒಂದು ಶಾಪವನ್ನು ನೀಡುತ್ತಾರೆ. ನೀನು ಯಾವುದೇ ಸ್ತ್ರೀ ಜೊತೆ ಮಿಲನ ಕಾರ್ಯದಲ್ಲಿ ತೊಡಗಿದರೆ ಅದೇ ಕ್ಷಣ ನಿನ್ನ ಸಾವು ಎಂದು ಶಾಪ ನೀಡಿ ಸಾವನ್ನಪ್ಪುತ್ತಾರೆ. ಇದೇ ಶಾಪದ ಕಾರಣದಿಂದ ಪಾಂಡುರಾಜ ಮಾದ್ರಿ ಜೊತೆ ಮಿಲನದ ವೇಳೆ ಪ್ರಾಣ ಬಿಡುತ್ತಾನೆ. ಕರ್ಣನಿಗೆ ಪರಶುರಾಮ ನೀಡಿರುವಂತಹ ಶಾಪ. ಕರ್ಣ ಪರಶುರಾಮರ ಬಳಿ ವಿದ್ಯಾಭ್ಯಾಸ ಕಲಿಯುವ ಸಂದರ್ಭದಲ್ಲಿ ಅವರು ಶಿಷ್ಯನಾಗಿ ಸ್ವೀಕರಿಸುತ್ತಾರೋ ಇಲ್ಲವೋ ಎಂಬ ಭಯದಲ್ಲಿ ತಾನೊಬ್ಬ ಬ್ರಾಹ್ಮಣನೆಂದು ಸುಳ್ಳು ಹೇಳಿ ವಿದ್ಯಾಭ್ಯಾಸ ಕಲಿಯುತ್ತಾನೆ. ಎಲ್ಲಾ ಶಿಕ್ಷಣ ಮುಗಿದ ಮೇಲೆ ಪರಶುರಾಮರಿಗೆ ಕರ್ಣ ಬ್ರಾಹ್ಮಣನಲ್ಲ ಎಂದು ತಿಳಿದು ಕೋಪದಿಂದ ಶಾಪ ನೀಡುತ್ತಾರೆ. ನೀನು ಕಲಿತಿರುವ ಶಸ್ತ್ರವಿದ್ಯೆ ನಿನಗೆ ಅಗತ್ಯದ ವೇಳೆ ನಿನಗೆ ಮರೆತೇ ಹೋಗಲಿ ಎಂದು ಶಾಪ ನೀಡುತ್ತಾರೆ. ಆ ಕಾರಣದಿಂದ ಕರ್ಣನಿಗೆ ಯುದ್ಧದ ಅಂತ್ಯದಲ್ಲಿ ಶಸ್ತ್ರ ಪ್ರಯೋಗಿಸುವ ಮಂತ್ರ ಮರೆತು ಬಿಡುತ್ತಾನೆ. ನಾಲ್ಕನೆಯದು ಕೃಷ್ಣನಿಗೆ ಗಾಂಧಾರಿ ನೀಡಿರುವಂತಹ ಶಾಪ. ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಗೆಲುವಿನ ನಂತರ ಕೌರವರ ತಾಯಿ ಗಾಂಧಾರಿಯನ್ನು ಸಮಾಧಾನ ಮಾಡುವ ಉದ್ದೇಶದಿಂದ ಗಾಂಧಾರಿಯನ್ನು ನೋಡಲು ಶ್ರೀಕೃಷ್ಣ ಹೋಗುತ್ತಾನೆ. 100 ಮಕ್ಕಳ ಸಾವಿನಿಂದ ದುಃಖಿತಳಾದ ಗಾಂಧಾರಿಯು ಸಂಪೂರ್ಣ ರಕ್ತಪಾತಕ್ಕೆ ಶ್ರೀಕೃಷ್ಣನನ್ನೇ ಆರೋಪಿಸುತ್ತಾಳೆ. ದೇವರಾಗಿದ್ದ ಶ್ರೀಕೃಷ್ಣ ಮನಸ್ಸು ಮಾಡಿದ್ದರೆ ಕುರುಕ್ಷೇತ್ರ ಯುದ್ಧವನ್ನು ಸುಲಭವಾಗಿ ತಪ್ಪಿಸಬಹುದಾಗಿತ್ತು. ಆದರೆ ಶ್ರೀಕೃಷ್ಣ ಆ ರೀತಿ ಮಾಡದೆ ಯುದ್ಧದಲ್ಲಿ ಪಾಂಡವರ ಸಾರಥ್ಯವನ್ನು ವಹಿಸಿ ತನ್ನ ಮಕ್ಕಳ ಸಾವಿಗೆ ಕಾರಣವಾಗಿದ್ದರಿಂದ ನೊಂದು ಹೋಗಿದ್ದ ಆ ಮಾತೃ ಹೃದಯ ಕೃಷ್ಣನ ಅವನತಿಯ ಶಾಪ ನೀಡುತ್ತಾಳೆ. ಇದರ ಕಾರಣದಿಂದಲೇ ಶ್ರೀಕೃಷ್ಣನ ಯದುವಂಶವೇ ಕಲಹದಿಂದ ಅಂತ್ಯಗೊಳ್ಳುತ್ತದೆ. 5ನೇ ಶಾಪ ಯಾವುದೆಂದರೆ ಬ್ರಹ್ಮ ಹಾಗೂ ಕೇದಗೆಗೆ ಶಿವ ನೀಡಿರುವಂತಹ ಶಾಪ. ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿಗೆ ತಾವೇ ಶ್ರೇಷ್ಠರೆಂದು ವಾಗ್ವಾದ ಉಂಟಾಗುತ್ತದೆ. ಅದನ್ನು ತಡೆಯಲು ಶಿವ ಅವರ ಮಧ್ಯದಲ್ಲಿ ಆದಿ ಮತ್ತು ಅಂತ್ಯವಿಲ್ಲದ ಲಿಂಗದ ರೂಪ ಧರಿಸಿ ಲಿಂಗದ ಆದಿ ಅಂತ್ಯವನ್ನು ಮೊದಲು ಯಾರು ಕಂಡುಹಿಡಿಯುತ್ತಾರೋ ಅವರೇ ಶ್ರೇಷ್ಠರೆಂದು ಹೇಳಿದಾಗ ವಿಷ್ಣು ಪಾತಾಳದ ಕಡೆಗೆ ಹುಡುಕುತ್ತಾ ಹೋಗುತ್ತಾನೆ. ಆಕಾಶದ ಕಡೆಗೆ ಹುಡುಕುತ್ತಾ ಹೊರಟ ಬ್ರಹ್ಮ ಲಿಂಗದ ತುದಿಯಿಂದ ಬೀಳುತ್ತಿದ್ದ ಕೇದಗೆ ಹೂವನ್ನು ಹಿಡಿದುಕೊಂಡು ಬಂದು ತಾನು ಲಿಂಗದ ತುದಿಯಿಂದ ತೆಗೆದುಕೊಂಡು ಬಂದಿರುವುದಾಗಿ ಸುಳ್ಳು ಹೇಳುತ್ತಾನೆ. ಕೇದಗೆ ಹೂವು ಕೂಡ ಬ್ರಹ್ಮನನ್ನು ಸಮರ್ಥಿಸಿದಾಗ ಕೋಪಗೊಂಡ ಶಿವನು ಬ್ರಹ್ಮನನ್ನು ಇನ್ನು ಮುಂದೆ ಯಾರು ಕೂಡ ಪೂಜಿಸಬಾರದು ಹಾಗೂ ಕೇದಗೆ ಹೂವನ್ನು ಪೂಜೆಯಲ್ಲಿ ಯಾರೂ ಬಳಸಬಾರದೆಂದು ಶಾಪ ನೀಡುತ್ತಾನೆ. ಆ ಶಾಪದ ಕಾರಣದಿಂದಲೇ ಬ್ರಹ್ಮನಿಗೆ ಎಲ್ಲೂ ದೇವಾಲಯಗಳಿಲ್ಲ ಹಾಗೂ ಕೇದಗೆ ಹೂವನ್ನು ಯಾರೂ ಪೂಜೆಗೆ ಬಳಸುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ. ಹೊಸತೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.